ಕಾಳಿನ ಬಿಸಿನೀರು ಮಾಡಿದ್ದೇನೆ ಬೆಳಿಗ್ಗೆ ಕುಡಿಲಿಕ್ಕೆ. ಪೊಯ್ 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 ಬಿದ್ದಾಡಿ. ಖುಷಿ ಅನ್ನತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ, ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನನ್ನ ಹೊರಗಿನ ಕೆಲಸ ಎಲ್ಲ ಆಯಿತು. ಇನ್ನು ಇಂಡೋರ್ ವರ್ಕ್ ಏನಿದ್ರೆ ಸಹ ಬ್ರೇಕ್ಫಾಸ್ಟ್ ಮಾಡೋದು, ಮಧ್ಯಾಹ್ನದ ಸಾಂಬಾರು ಮಾಡೋದು, ಕ್ಲೀನ್ ಮಾಡೋದು. ನಾವು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡುವ. ತುಂಬ ಸ್ಪೆಷಲ್ ರೆಸಿಪಿ ಇದೆ ಇವತ್ತು. ಹಾಗೆ ಎಂತ ಗೊತ್ತುಂಟಾ, ನನಗೆ ಇವತ್ತು ಇಡೀ ದಿವಸದಲ್ಲಿ ಏನು ಮಾಡ್ತೇನೆ, ಅನ್ಪ್ಲ್ಯಾನ್ಡ್ ಆ್ಯಕ್ಟಿವಿಟೀಸ್ ಅಲ್ವಾ ನಮ್ಮದು. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೆ ಸಹ ನೋಡಿ, ಆಯಿತಾ? ಈಗ ನೋಡಿ, ಗಂಟೆ 9:10 ಇನ್ನು ನಾನು ನನ್ನ ಬ್ರೇಕ್ಫಾಸ್ಟ್ನ ಕೆಲಸ ಸ್ಟಾರ್ಟ್ ಮಾಡೋದು. ಇದರಲ್ಲಿ ಈಕ್ವಲ್ ಪ್ರಮಾಣದಲ್ಲಿ ಹುರುಳಿಕಾಳು, ಹೆಸರು ಕಾಳು, ರಾಗಿ, ಉದ್ದಿನಬೇಳೆ ಮತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಕ್ಕಿ ಹಾಕಿದ್ದೇನೆ. ಹಸಿಮೆಣಸು, ಶುಂಠಿ, ಬೇಸಪ್ಪು ಮತ್ತು ಈರುಳ್ಳಿಯ ಮಿಕ್ಸರ್ ಇದು. ಈ ಮಿಕ್ಸರನ್ನು ನಾವು ಚಂದ ಮಾಡಿ ಕಲಸಿಕೊಳ್ಬೇಕು. ನಂತರ ಉಂಟಲ್ಲ, ಕಾವಲಿಗೆ ಎಣ್ಣೆ ಹಾಕಿ ನಾವು ದೋಸೆಯ ಹಾಗೆ ಸಹ ಮಾಡ್ಬೋದು, ಅಥವಾ ದಪ್ಪ ದೋಸೆ ಆ ಥರ ಸಹ ಮಾಡ್ಬೋದು. ಇದು ಹಸಿಮೆಣಸು ಮತ್ತು ಬೆಳ್ಳುಳ್ಳಿಯ ಚಟ್ನಿ. ಬೆಳ್ಳುಳ್ಳಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆಲ್ಲ ತಿಂದರೆ ಒಳ್ಳೆಯದಂತೆ, ಹಾಗೆ ಚಟ್ನಿ ಮಾಡಿ ಅದು ತಿಂದರೆ. ಇದಕ್ಕೆ ನಾವು ಪ್ರೋಟೀನ್ ದೋಸೆ ಅಂತ ಸಹ ಹೇಳ್ಬೋದು. ಅಷ್ಟು ಒಳ್ಳೆ ಹೆಲ್ದಿ ದೋಸೆ ಇದು. ನಾನುಂಟಲ್ಲ, ಇವತ್ತು ಮತ್ತೊಮ್ಮೆ ಕೊಕೊನಟ್ ಶೆಲ್ಲಲ್ಲಿ ಟೀ ಮಾಡಿ ಟ್ರೈ ಮಾಡ್ತಾ ಇದ್ದೇನೆ, ಆಯಿತಾ? ಅದು ನನಗೆ ಅಷ್ಟು ಖುಷಿಯಾಗಿದೆ. ಹಾಗೆ ನೋಡಿ ಅಂತೆ, ಇವತ್ತು ನಾನು ಕರೆಕ್ಟಾಗಿ ಪ್ರಿಕಾಷನ್ಸ್ ತೆಕ್ಕೊಂಡೆ ಮಾಡಿದ್ದು, ಅಂದರೆ ಚೆಲ್ಲಿಲ್ಲ ಎಲ್ಲಿ ಸಹ. ಸ್ಪೆಷಲ್ ದೋಸೆ ಹೇಗಾಗಿದೆ ಅಂತ ಇವ್ರ ಹತ್ರ ಕೇಳಿ. ಇವ್ರು ಹೇಳೋದು, ಅದೆಂಥದ ದೋಸೆ, ನನಗೆ ಒಂದು 4-5-6 ತಿಂದೆ ಅಂತೆ. ಎಂಚ ಅದನ್ನ ಒಳ್ಳೆದಾಗಿದೆ, ತುಂಬ ಅಂದರೆ ಸ್ಮೂತು, ಮತ್ತು ತಿನ್ನೋದು ಸಹ ಗೊತ್ತಾಗಲಿಲ್ಲ. ಅದಾದರೆ 2 ದೋಸೆ ತಿನ್ನೋಗೆ ಸಾಕಾಗ್ತದೆ. ಹಾಗಾದರೆ ಇದಕ್ಕೆ 100%, 10 out of 10. ವರ್ಧನ್, ಸೊ ಫ್ರೆಂಡ್ಸ್, ಇವತ್ತು ಇಡೀ ನನಗೆ ಇದೇ ಆಯ್ತಾಯ್ತಾ, ಇವರ ಹಿಂದೆ ಹೋಗುದು. ಮೊದಲು ಸಹ ಹಾಗೆ ಎಲ್ಲರನ್ನೊಟ್ಟಿಗೆ ಬಿಟ್ಟರೆ ಉಂಟಲ್ಲ, ಇದೇ ಕೆಲಸ. ನನಗೆ ಮಕ್ಕಳು ಬೈತಾ ಇದ್ರು, ನೀನು ಇಡೀ ದಿವಸದನಗಳ ಹಿಂದೆ ಇರ್ತೀನಿ ಅಂತ. ಇವತ್ತು ಸಹ ಹಾಗೆ ನೋಡಿ, ಎಲ್ಲ ತೋಟಕ್ಕೆ ಹೋಗಿ ಆಯ್ತಲ್ಲಿ. ಇವತ್ತು ನನಗೆ ದೋಸೆ ತಿನ್ನುವಾಗೆಲ್ಲ ನಿಮ್ಮ ಹತ್ರ ಮಾತಾಡಲಿಕ್ಕೆ ಎನರ್ಜಿ ಇರಲಿಲ್ಲ ಅಂತ ಒಮ್ಮೆ ಎಲ್ಲರನ್ನು ಸಹ ಓಡಿಸಿದೆ. ಅಲ್ಲಿ ವರ್ಧನ್ ಹೋಗಿ ಸಣ್ಣ ಕರುಗಳಿಗೆಲ್ಲ ಹಾಯ್ದುಕೊಂಡಿದ್ದ. ಹಾಗೆ ಅವನನ್ನು ಓಡಿಸುವಾಗ ನನಗೆ ಫುಲ್ ಟಯರ್ಡ್ ಆಯ್ತು. ನನಗೆ ಮೊಬೈಲ್ ಇಟ್ಕೊಳ್ಳಿಕ್ಕೆ ಕೈಯಲ್ಲಿ ಸ್ಟ್ರೆಂತ್ ಕೂಡ ಇರಲಿಲ್ಲ. ಹಾಗೆ ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ. ಒಮ್ಮೆ ಗಬ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಈಗ ಹೊರಗೆ ಬಂದು ನೋಡ್ತೇನೆ, ಅಲ್ಲಿ ಚಟಪಟ ಶಬ್ದ ಕೇಳಿದೆ. ಇಂಥ ನೋಡಿದರೆ ಅಲ್ಲಿ ನಾವು ಅಡ್ಡ ಇಟ್ಟ ಸಲಾಕೆಯನ್ನು ಮುರಿದಾಕಿಕೊಂಡು ಹೋಗಿದ್ದಾರೆ. ಉಳಿದ ಇಬ್ಬರಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಹೋಗಲಿಕ್ಕೆ. ಆದ ಕಾರಣ ನನಗೆ ಈಗ ಅದೇ ಆಯಿತು ಅಂತ ಅವರ ಹಿಂದೆ ಹೋಗುದು. ನೋಡಿ, ಅವರಿಗೆಲ್ಲ ದಾರಿ ಗೊತ್ತುಂಟು ಹೋಗಲಿಕ್ಕೆ. ನೋಡಿ ನೋಡಿ, ಅವಳಿಗೆ ತೋಡು ಹಾರಿ ಹೋಗುವ ಚಂದ ನೋಡಿ. ನೋಡಿ ಒಮ್ಮೆ, ಸಾಧಾರಣದಲ್ಲಿ ಇಲ್ಲ ಅದು. ನೋಡಿ ನೋಡಿ ಹೋದದ್ದು ನೋಡಿ. ಅಬ್ಬಾ, ರಾಮ ರಾಮ ರಾಮ.
ಪಾ ಪಾ ಹೇ ಹೇ ಪಾ ಪಾ ಇತ್ತೆ ಪಾರ ಗೊತ್ತಿದೆ ಐಕ್ ಹಾಗೆ ಪಾ ಪಾ ನಾನುಂಟಲ್ಲ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಎಲ್ಲರನ್ನು ಒಟ್ಟಿಗೆ ಬಿಡೋದು ಬೇಡ ಅಂತ. ಅವರಿಗೆ ಮತ್ತೆ ಸಹ ಕನಿಕರ ಅಂತ, ಇರಲಿ ಎಲ್ಲ ಸಹ ಒಟ್ಟಿಗೆ ಬಿಡುವ ಇವತ್ತೊಂದು ದಿವಸ ಅಲ್ಲ ಅಂತ ಹೇಳಿ ಬೋಡಿ ತೆಗಿತಾರೆ ಎಲ್ಲರನ್ನು ಸಹ. ಈಗ ಅವರಿಗೆ ಸಿಟ್ಟು ಬರ್ತಾ ಉಂಟು. ನೋಡಿ ಫ್ರೆಂಡ್ಸ್, ಫೈನಲ್ ಇವನನ್ನು ಸಹ ಕಟ್ಟಿದೆ, ಇವಳನ್ನು ಕಟ್ಟಿದೆ, ಎಲ್ಲ ಮಾಡುದು ಇವಳುದ್ದಾಳಲ್ಲ ದೊಡ್ಡ ತಿರುಗು ಅಪ್ಪಳೆ. ನಮ್ಮ ಚಾಂಪಿಯನ್ಸ್ ನೋಡಿ, ಹೈ ಜಂಪ್ ಲಾಂಗ್ ಜಂಪ್ ಚಾಂಪಿಯನ್ಸ್. ಇಲ್ಲಿ ಹಾಕಿದ ಒಣಗಿದ ಮುಳ್ಳನ್ನು ತಿನ್ನುವುದು ಬಂದು ಹೇಳಿದರೆ ಇದು ದೊಡ್ಡ ನಾಟಕ ಅಲ್ಲ. ಒಂದು ಒಳ್ಳೆ ಬೊಂಡ ಸಹ ಕೊಡ್ತಾ ಇದ್ದೀನಿ, ಸದ್ಯಕ್ಕೇನು ಹಸಿವೆಸಾಗಲಿಕ್ಕಿಲ್ಲ, ಆದರೆ ಅಡುಗೆ ಮಾಡಬೇಕು, ಇಲ್ಲದೆ ರಾತ್ರಿಗೆ ಎಂತಾದರೂ ಬೇಕೇ ಹೇಳ್ತಾರಲ್ಲ. ಈಗ ಗಂಟೆ ಎಷ್ಟು ಗೊತ್ತರು, 12 ಗಂಟೆ ಆಯಿತು. ಇದು ಆಯ್ತು, ಇವತ್ತು ಫುಲ್ ಔಟ್ಡೋರ್, ಇಂಡೋರ್ ಇಲ್ಲವೇ ಇಲ್ಲ. ಫ್ರೆಂಡ್ಸ್, ಇವತ್ತೊಂದು ಸ್ಪೆಷಲ್ ರೆಸಿಪಿ ನಾನು ಮಾಡ್ತಾ ಇದ್ದೇನೆ. ನಮಗೆ ಸಾಂಬಾರು ಮಾಡಲಿಕ್ಕೆ ಉದಾಸೀನಾದರೆ ನಾವು ಅನ್ನವನ್ನು ಈ ರೀತಿಯಾಗಿ ಮಾಡಿ ತಿನ್ನು. ಚಾಪ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕಬೇಕು, ಎಷ್ಟು ಬೆಳ್ಳುಳ್ಳಿ ಹಾಕ್ತೇವೆ ಅಷ್ಟು ಒಳ್ಳೆಯದು. ಇದಕ್ಕೆ ಅರಶಿನ ಹುಡಿ ಮತ್ತು ಮೆಣಸಿನ ಹುಡಿ ಹಾಕಿದ್ದೇನೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದು ಸೋಯಾ ಸಾಸ್, ಟೊಮೆಟೊ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್, ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆಂದ ಮಿಕ್ಸ್ ಮಾಡಿ ಹಾಕಿದ ಮೇಲೆ ಹದವಾಗಿ ಬೆಂದಂತಹ ಅನ್ನವನ್ನು ಇದರೊಟ್ಟಿಗೆ ಬೆರೆಸೋದು, ಅಲ್ಲಿಗೆ ಆಯಿತು. ಇದಕ್ಕೆ ಎಂತ ಹೇಳಿದರೆ ತರಕಾರಿ ಏನು ಹೆಚ್ಚು ಬೇಕಂತವೇ ಇಲ್ಲ, ನಾನು ಮನೇಲಿ ಇದ್ದದಕ್ಕೆ ತರಕಾರಿ ಹಾಕಿದ್ದೆ, ಇಲ್ಲದ್ರೆ ಖಾಲಿ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಹಾಕಿ ಸರಿ ಚಂದ ಮಾಡಿ ಫ್ರೈ ಮಾಡಿದರೆ ಆಯಿತು. ಮತ್ತು ಸ್ವಲ್ಪ ಹುಳಿ, ಇಲ್ಲದಿದ್ದರೆ ವಿನೆಗರ್ ಏನಾದರೂ ಇದ್ದರೆ ಅದನ್ನು ಸಹ ಹಾಕ್ಬೋದು. ಇವತ್ತಿನ ನಮ್ಮ ಮಧ್ಯಾಹ್ನದ ಲಂಚ್ ನೋಡಿ, ವೆರಿ 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 ಸ್ಪೆಷಲ್ ಚಿಲ್ಲಿ ಗಾರ್ಲಿಕ್ ಫ್ರೈ. ನೋಡಿ, ಚಿಲ್ಲಿ ಗಾರ್ಲಿಕ್ ರೈಸ್ ವಿತ್ ಸಲಾಡ್. ಜೈತಾನ ಹೇಗುಂಟು? ಸೊ ಫ್ರೆಂಡ್ಸ್, ನಂದು ಇದು ತಿಂದಾಯಿತು, ಚಿಲ್ಲಿ ಗಾರ್ಲಿಕ್ ರೈಸ್. ಈಗ ನಾನು ಸಲಾಡ್ ತಿಂತಾ ಇದ್ದೇನೆ. ನೋಡಿ, ಇದರಲ್ಲಿ ಕ್ಯಾರೆಟ್, ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸು. ಅಂದರೆ ಫಸ್ಟಿಗೆ ನಾನು ಕಲಸಿಡಲಿಲ್ಲ, ನೋಡಿ ಇದು ಇಲ್ಲಿ ಬೇರೆ ಇಟ್ಟಿದ್ದೇನೆ, ಉಳಿದ್ರೆ ಅದನ್ನು ಫ್ರಿಜ್ಜಲ್ಲಿ ಇಡ್ಬೋದಲ್ಲ. ಮೊಸರು ಸಹ ಇಲ್ಲಿ ಬೇರೆ ಹಾಗೆ ಉಂಟು, ಬೇಗ ಸಕ್ಕರೆ ಹಾಕಿ ಸಹ ತಿನ್ಬೋದಲ್ಲ ಹಾಗೆ. ಇವತ್ತಿನ ನನ್ನ ದಿನಚರಿ ಉಂಟಲ್ಲ, ವರ್ಸ್ಟ್ ಅಂದರೆ ವರ್ಸ್ಟ್ ಅಂತ ಹೇಳಿ, ಅಂದರೆ ಇವರನ್ನೆಲ್ಲ ಬಿಟ್ಟರೆ ಉಂಟಲ್ಲ ಹಾಗೆ ಅವರು ಆಚೆ ಓಡೋದು ಈಚೆ ಓಡೋದು, ಅವರನ್ನು ನಾನು ಸರಿ ಮಾಡಲಿಕ್ಕೆ ನಾನು ಅವರ ಹಿಂದೆ ಓಡಿದ್ದು ಎಲ್ಲ ವೀಡಿಯೋ ನಿಮಗೆ ಮಾಡಿದರೆ ಇಡೀ ಅಡ್ಡೆ ಕಂಟೆಂಟ್ ಆಗ್ಬೋದು ನಂದು. ಹಾಗೆ ನನಗೆ ಇದು ಸಾಕಾಗ್ತದೆ, ಅಂದರೆ ನಾನು ವೇಟ್ಸ್ತಾ ಇದ್ದೇನಲ್ಲ, ಅವರನ್ನು ಓಡಿಸಿಕೊಂಡೆಲ್ಲ ಹೋಗುವ ನನಗೆ ಮತ್ತೆ ಸಾಕಾಗ್ತದೆ ತುಂಬ. ಹಾಗೆ ಬಂದು ಮಲಗಿದರೆ ಮತ್ತೆ ಮಲಗಿಯೇ ಹೋಗ್ತದೆ, ಏಳಲಿಕ್ಕೆ ಮನಸ್ಸು ಬರೋದಿಲ್ಲ ಅಂತ. ಸೊ ಫ್ರೆಂಡ್ಸ್, ಈಗ 3:30 ಆಯಿತು. ನನ್ನ ಗಂಡ ಮತ್ತು ಕೆಲಸ ತೋಟದಲ್ಲಿದ್ದಾರೆ, ಏನು ಕತೆ ಅಂತ ನೋಡುವ ಹೋಗಿ. ವೃದ್ಧಿಯನ್ನು ತೋಟಕ್ಕೆ ಕರ್ಕೊಂಡು ಹೋಗುವ ಅಂತ, ಮರಕ್ಕೆ ಕಟ್ಟಿ ಬಿಡುವ, ತಿಂತಾ ಇರಲಿ ಅಲ್ಲಿ. ಮೂಳೆ ಮೇಲ ಎಂತ ಒಂದು ಆತ ಪಂತಿಂದ ಓಡಿ ತಿರ್ಗುಣ.
ನೋಡಿ ತೋಟದಿಂದ ಬಂದಾಯಿತು. 2 ಸೋಗೆ ಇಟ್ಕೊಂಡು ಇವರಿಗೆ ಬಂದೆ. ವೃದ್ಧಿ ಅಲ್ಲೇ ಇದ್ದಾಳೆ. ಸೊ ಈಗ 3:04 ಕಾಲಾಯಿತು. ಅವರಿಗೆ ಇನ್ನು ಚಹಾ ಮಾಡಿ ಕೊಡಬೇಕು. ಮತ್ತು ಅವರ ಹತ್ರ ಇಬ್ಬರ ಹತ್ರ ಹೇಳಿದೆ ನನ್ನ ಗಂಡ ಮತ್ತು ಕೆಲಸ, ನೀವು ತೋಟದಲ್ಲಿ ಇರಿ, ಹಟ್ಟಿದ ಕೆಲಸ ನಾನು ಮಾಡ್ತೇನೆ. ಒಂದು ಅಡಿಕೆ ಬಿದ್ದಿದೆ, ತಾರ ಮರ ಬಿದ್ದಿದೆ ಅಂತ, ಅದು ಕೊಳೆತು ಕೈ ಹಿಡಿ ಜಾರಡಿ ಆಗ್ತದೆ. ಅದು ಅದೇ ದಿವಸ ಹೆಕ್ಕಬೇಕು, ಮತ್ತು ಕಾಣೋದಿಲ್ಲ. ಹಾಗೆ ಸೋಗೆ ಎಲ್ಲ ಹೆಕ್ಕಿ ಹಾಕಿ ಈಗ ನಾನು ಬಂದದ್ದು ಅವರಿಗೆ ಚಹಾ ಮಾಡಿ ಕೊಟ್ಟು. ಇವತ್ತು ಸ್ವಲ್ಪ ಲೇಟಾಗಿ ಹಾಲು ಕರಿದು ವೃದ್ಧಿ ಸರಿ ಮೇಲಿಯಲ್ಲಿ ಮತ್ತೆ ಹಾಲು ಕರಿತಾನೆ. ಮತ್ತು ಬೇರೆ ಎಂಥ ಕೆಲಸ ಇಲ್ಲ, ಹುಲ್ಲು ಹಾಕೋದು, ಸೋಗೆ ಕೊಚ್ಚೋದು ಅಷ್ಟೇ. ವಿಷಯ ಎಂತ ಗೊತ್ತಾ, ಬಂಟಿದ್ದು ನೆನಪೇ ಇಲ್ಲ. ಅಲ್ಲಿ ಕೊಯ್ಯ ಅಂತ ಹೇಳುವಾಗ ನೆನಪಾದದು ಪಾಪ. ಏನ ಗುಡ್ ಬಾಯ್, ಬಲೆ ಬಲ ಪೋ ಸುಶಾಂತ್ ಅಲ್ಲ, ಸುಶಾಂತ್ ಬಲ ಪೋ. ಇವತ್ತಿನ ಎಷ್ಟು ರಾಶಿ ಉಂಟು. ಓ ನಾರಾಯಣ, ಹಬ್ಬ ಬಚಾವು. ಪುಣ್ಯ ಒಂದು ಡ್ರಾಪ್ ಸಹ ಬೀಳಲಿಲ್ಲ ನೋಡಿ. ಚಾಯ ಇದು ನಮ್ಮನಿಗೆ, ನಮ್ಮ ಕೆಲಸದ ಹುಡುಗನಿಗೆ, ನನ್ನ ಹಸ್ಬೆಂಡ್ಗೆ ಶುಂಠಿ ಚಹಾ ಬೇಕಂತೆ, ಹಾಗೆ ಅವರಿಗೆ. ಫ್ರೆಂಡ್ಸ್, ಇದು ಬಂಟಿದ್ದು ಮಣ್ಣಿ ಎಕ್ಸ್ಟರ್ನಲ್ ಕೆಲಸದ ಲಾಸ್ಟ್ ವರ್ಕ್. ಮತ್ತು ಈಗ ಹೊಸ ಕೆಲಸ ಅಂತ ಹೇಳಿದರೆ ಗಿಡಕ್ಕೆ ನೀರು ಹಾಕೋದು, ನಮ್ಮ ತರಕಾರಿ ಗಿಡಕ್ಕೆ. ಇವತ್ತು ನೋಡಿ ಇಷ್ಟು ಹೊತ್ತಾಯಿತು ಅಂದರೆ ತೋಟದಲ್ಲಿ ಅಡಿಕೆ ಎಲ್ಲ ಹೆಕ್ಕಲಿಕ್ಕೆ ಹೋಗಿ ಸ್ವಲ್ಪ ಲೇಟ್ ಆಯಿತು. ನೋಡಿ ಇವಾಗ ಕಾಯ್ತಾ ಇದ್ದಾನೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಸಹ ಮಾಡಿ ಆಯ್ತಾ. ಪ್ಲೀಸ್, ನಾನು ಎಷ್ಟು ಕಾಮೆಂಟಿಗೆ ಕಾಯ್ತೇನೆ ಗೊತ್ತುಂಟ, ಯಾರು ಸಹ ಕಾಮೆಂಟೇ ಮಾಡೋದಿಲ್ಲ. ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆಲ್ಲ ನನ್ನ ಇವತ್ತಿನ ವಿಡಿಯೋ ತುಂಬ ಒಂದು ಯೂಸ್ಫುಲ್ ಆಗಿರ್ಬೋದು, ನಿಮ್ಮ ಟೈಮ್ ವೇಸ್ಟ್ ಮಾಡದೆ ನಿಮ್ಗೆ ಏನಾದರೂ ಒಳ್ಳೆಯ ವಿಷಯ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು, ಗುಡ್ ನೈಟ್.